ಬೈಕ್ ಅಪಘಾತದಲ್ಲಿ ಬಿದ್ದು ತೀವ್ರವಾಗಿ ಗಾಯಗೊಂಡು ನರಳಾಡುತ್ತಿದ್ದ ಗಾಯಾಳುಗಳಿಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಪ್ರಾಥಮಿಕ ಚಿಕಿತ್ಸೆ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು, ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಆರ್ ಬ್ಯಾಡರಹಳ್ಳಿ ಬಳಿ ಬೈಕ್ ಅಪಘಾತ ನಡೆದಿದ್ದು, ಇದೇ ವೇಳೆ ಈ ರಸ್ತೆಯಲ್ಲಿ ಚುನಾವಣಾ ಪ್ರಚಾರ ಮುಗಿಸಿ ವಾಪಸ್ಸಾಗುತ್ತಿದ್ದ ರಂಗನಾಥ್ ಅವರು ಅಪಘಾತದಲ್ಲಿ ಗಾಯಗೊಂಡಿದ್ದ ಮಹಿಳೆಗೆ ಸ್ಥಳದಲ್ಲೇ ಪ್ರಥಮ ಚಿಕಿತ್ಸೆ ನೀಡಿದರು. ಯಾರು ಗಾಡಿ ಕೊಟ್ಟಿದ್ದು ತರಲೆ ಅಲ್ಲ ಕಣ, ಇದ್ರ ಬಾರ್ಡ್ರಲ್ಲಿ ಇಳಿದ್ರೆ ಪುನಃ ಹತ್ತಕ್ಕಾಗತ್ತಾ? ನಿಮ್ಗೆ ಗೊತ್ತಿಲ್ಲ ಅದು. ಒಡ್ಲೂರಿಗೆಲ್ಲ ಮನೆಕೋಬಾರ್ದು ಡ್ರೈವ್ ಔಟ್ ಹಾಕ ಆ ಕಡೆ ಕೈ ಕೊಡೋ. ನಿನ್ ಸೌಭಾಗ್ಯ ಎಮ್ಮೆಲಿನ ನೀನ್ ಗಿದ್ದಾಗ ಬಂದವರಲ್ಲ ಸಾಹೇಬ್ರೆ, ಡಾಕ್ಟರ್ ಹಾಕಿದ್ರೆ ಮಾಡ್ತಾರೆ ಎಲ್ಲ. ಮಾತ್ರೆ ಕೊಡಕ್ಕೆ ಮಾತ್ರೆ ನಮ್ಮ ಬಿಡ್ಸಿ ಬರ ಇನ್ನು